ಬಾರ್ಕೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂದು ಕೋವಿಡ್ ಲಸಿಕೆ ನೀಡಲಾಯಿತು. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅವರಿಗೆ ಉಚಿತವಾಗಿ ಒಂದು ಕೋವಿಡ್ ಲಸಿಕೆಯನ್ನು ಹಾಕಲಾಯಿತು. ಬಾರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಂತರಾಮ್ ಶೆಟ್ಟಿ, ಸುಚಿತ್ರಾ ಶೆಟ್ಟಿ ಮತ್ತು ಚಿತ್ರನಟ ದಿವಂಗತ ಸುನಿಲ್ ತಾಯಿ ನಿರ್ಮಲಾ ಶೆಟ್ಟಿಯವರಿಗೆ ವೈದ್ಯಾಧಿಕಾರಿ ಡಾಕ್ಟರ್ ರೋಹಿಣಿ ಕೋವಿಡ್ ಲಸಿಕೆ ನೀಡಿದರು. ಇನ್ನು ಈಗಾಗಲೇ ನೋಂದಣಿ ಮಾಡಿದ ಬಾರ್ಕೂರಿನ ಅನೇಕ ಹಿರಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸರತಿ ಸಾಲಿನಲ್ಲಿ ಕೋವಿಡ್ ಲಸಿಕೆ ಪಡೆದುಕೊಂಡರು. ಆಗ್ತಾ ಇರುವಂತಹ ಕೊರೋನಾ ಕಾಯಿಲೆಗೆ ಆ ಪ್ಯಾಂಡಮಿಕ್ಕನ್ನು ನಿರ್ವಹಿಸಲಿಕ್ಕೋಸ್ಕರ ವ್ಯಾಕ್ಸಿನನ್ನು ಕೊಡುವಂತಹ ಒಂದು ನಿರ್ವಹಣಾ ಮೆಥಡನ್ನು ಉಪಯೋಗಿಸ್ತಾ ಇದ್ದದ್ರಲ್ಲಿ 3ನೇ ಹಂತದ ಲಸಿಕಾ ಕಾರ್ಯಕ್ರಮವನ್ನು ಈಗ ನಾವು ನಡೆಸ್ತಾ ಇದ್ದೇವೆ. ಇವತ್ತಿನ ದಿನ ಪ್ರಥಮ ದಿನ 60 ವರ್ಷ ಮೇಲ್ಪಟ್ಟವರು ಮತ್ತು 45ರಿಂದ 59 ವರ್ಷದವರಿಗೆ ಕಾಯಿಲೆ ಇದ್ದವರಿಗೆ ವ್ಯಾಕ್ಸಿನೇಷನನ್ನು ಮಾಡಬೇಕಾದ ಅವಶ್ಯಕತೆ ಇದ್ದು ಆ ವ್ಯಾಕ್ಸಿನೇಷನ್ ಸೆಷನನ್ನು ಇವತ್ತಿನ ದಿವಸ ಶುರು ಮಾಡಿದ್ದೇವೆ. ಇದಲ್ಲದೆ 21 ದಿನ ಜನರು 2ನೇ ಡೋಸ್ ವ್ಯಾಕ್ಸಿನೇಷನ್ ಸಹ ನಮ್ಮಲ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಅಪ್ಲೈ ಮಾಡಿದ್ದಾರೆ, ಅವರು ಸಹ ಬರ್ತಾ ಇದ್ದಾರೆ. ಜೊತೆಗೆ ಈಗ 12 ಜನ ಆವಾಗಲೇ ನೋಂದಣಿ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಕೆಲವರು ಇಲ್ಲಿ ಬಂದು ಇಡೀ ಜಗತ್ತಿಗೆ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಈ ಕೋವಿಡ್ ಕಾಯಿಲೆ ಮಾರಕ ಕಾಯಿಲೆ ಬಂದಿರೋದ್ರಿಂದ ಇಡೀ ಜಗತ್ತಿನಲ್ಲೇ ಬಹಳಷ್ಟು ತೊಂದರೆ ಆಗಿದೆ. ಅವರು ಏನು ಆದೇಶ ಮಾಡಿದ್ದಾರೋ ಅದರಲ್ಲಿ ಆ ಆದೇಶವನ್ನು ಸಾಧಾರಣ 190 ಜನ ಪಾಲಿಸಿರುವುದರಿಂದ